ಸಜಿಪಮುನ್ನೂರು ಮೂರ್ತೆದಾರರ ಸೇವಾ ಸಹಕಾರಿ ಸಂಘ ಸಜಿಪಮೂಡ ಬೊಳ್ಳಾಯಿಯ ನೂತನ ಬೊಳಂತೂರು ಮೊದಲ ಶಾಖೆಯು ಡಿಸೆಂಬರ್ 14ರಂದು ಉದ್ಘಾಟನೆಗೊಳ್ಳಲಿದೆ ಎಂದು ಸಂಘದ ಅಧ್ಯಕ್ಷ ಕೆ ಸಂಜೀವ ಪೂಜಾರಿ ತಿಳಿಸಿದರು. ಅವರು ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಅಂದು ಬೆಳಗ್ಗೆ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಮೂರ್ತೆದಾರರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಸಂಜೀವ ಪೂಜಾರಿ ಅಧ್ಯಕ್ಷತೆಯನ್ನ ವಹಿಸಲಿರುವರು. ಮಾಜಿ ಸಚಿವ ಬಿ ರಮಾನಾಥ ರೈ ಅವರು ಭದ್ರತಾ ಕೋಶವನ್ನ ಉದ್ಘಾಟಿಸಲಿರುವರು. ಇನ್ನು ಜಿಲ್ಲಾ ಪಂಚಾಯತ್ ಸದಸ್ಯೆ ಮಂಜುಳಾ ಮಾವೆ ಅವರು ಠೇವಣಿ ಪತ್ರವನ್ನ ಬಿಡುಗಡೆ ಮಾಡಲಿರುವರು. ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಅಬ್ಬಾಸ್ ಅಲಿ, ಸದಸ್ಯೆ ಶೋಭಾ ರೈ, ಬೊಳಂತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಸಿಯಮ್ಮ, ಉಪಾಧ್ಯಕ್ಷ ಚಂದ್ರಶೇಖರ್ ರೈ ಮತ್ತಿತರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿರುವರು ಎಂದು ಮಾಹಿತಿ ನೀಡಿದರು. ಬಂಟ್ವಾಳ ಶಾಸಕರು ರಾಜೇಶ್ ನಾಯಕ್ ಹುಲಿಪಾಡಿ ಇವರು ಉದ್ಘಾಟನೆ ಮಾಡಲಿದ್ದಾರೆ. ಸಂಸ್ಥೆಯ ಅಧ್ಯಕ್ಷನಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾವು ಭದ್ರತಾ ಕೋಶವನ್ನು ಮಾಜಿ ಸಚಿವರು ನಮ್ಮ ರಮಾನಾಥ ರೈಗಳು ಉದ್ಘಾಟನೆ ಮಾಡಲಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯ ಮಂಜುಳಾ ಮಾವೆಯವರು ಠೇವಣಿ ಪತ್ರ ಬಿಡುಗಡೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಯಾಗಿ ತಾಲೂಕು ಸಮಿತಿಯ ಉಪಾಧ್ಯಕ್ಷರು ಅಬ್ಬಾಸ್ ಅಲಿ, ಬೊಳಂತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಸಿಯಮ್ಮ, ಉಪಾಧ್ಯಕ್ಷರಾದ ಚಂದ್ರಶೇಖರ್ ರೈ, ತಾಲೂಕು ಸಮಿತಿ ಸದಸ್ಯೆ ಶೋಭಾ ರೈ, ಪ್ರಗತಿಪರ ಕೃಷಿಕರಾದ ಮಾಬಲ್ ರೈ, ಕುರಿಯತ್ತಯ 3 ದೇವರ ಕ್ಷೇತ್ರ ಅಧ್ಯಕ್ಷರಾದ ಸೀತಾರಾಮ ಅಡ್ಯಂತಯ ಬೊಳಂತೂರು ಗುತ್ತು, ಕೃಷಿಕರಾದ ಪುರುಷೋತ್ತಮ ಗೌಡ, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ನೇಮಿರಾಜ್ ರೈ, ಸಿಂಗಾರಗಿರಿ ಮಾಲಕರಾದ ಸುಲೈಮಾನ್ ಆದಿಲ್, ಅಮೀನ್ ಗಿರಿ ಮಾಲಕರಾದ ರಾಘವ ಅಮೀನ್ ಮತ್ತು ಉಪ ಸಹಕಾರಿ ಸಂಘ ನಿಬಂಧಕರಾದ ಮನ್ಯಾ ಸಿಂಗ್ ಅವರು ಈ ಸಮಾರಂಭದಲ್ಲಿ ಉಪಸ್ಥಿತರಿರುವರು. ಸುದ್ದಿಗೋಷ್ಠಿಯಲ್ಲಿ ಮೂರ್ತೆದಾರರ ಸೇವಾ ಸಹಕಾರಿ ಸಂಘದ ಪದಾಧಿಕಾರಿಗಳಾದ ವಾಸು ಪೂಜಾರಿ, ರಮೇಶ್, ಕಿಶೋರ್, ಲೋಕೇಶ್, ಅಶ್ವಿನಿ ಕುಮಾರ್ ಉಪಸ್ಥಿತರಿದ್ದರು.